ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ನಾಡದ ಮಾತೆರೆಗ್ಲ ಬಿಸುಕಣಿ ಹೊಸ ಪರ್ಬದ ಎಡ್ಡೆಪ್ಪುಳು ವಾರ್ತೆದ ವಿವರ ಅಂಬೇಡ್ಕರ್ನ ಕನ ಸಮಾನತೆದ ಸಮಾಜ ಆದಿತ್ತಿದೆ ಐತ ಪಂಚಾಂಗ ಜೋಕ್ಲೆಡ ಉಂಡುಂದು ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ ಜಿ ಪಂತೆರ್ ಬಿಸಿ ರೋಡ್ ಅಂಬೇಡ್ಕರ್ ಭವನೋಡು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಜನ್ಮದಿನಾಚರಣೆ ಉದೀಪನ ಮಲ್ತದೆ ಆರಪಾತೆರಿಯರು ಬಂಟ್ವಾಳ ತಾಲೂಕು ಪಂಚಾಯತ್ ಪುರಸಭೆ ಬೊಕ್ಕ ಸಮಾಜ ಕಲ್ಯಾಣ ಇಲಾಖೆ ಬಂಟ್ವಾಳದ ಒಟ್ಟು ಸೇರಿಕೆಡೆ ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ ಭೀಮ್ಜಿ ರಾಮ್ಜಿ ಅಂಬೇಡ್ಕರ್ನ 135ನೇ ವರ್ಷದ ಜನ್ಮದಿನಾಚರಣೆ ಬಿಸಿ ರೋಡ್ದ ಅಂಬೇಡ್ಕರ್ ಭವನೋಡು ನಡೆತದೆ ಉದೀಪನ ದುಂಬತ್ತ ಬಿಸಿ ರೋಡ್ ನಾರಾಯಣಗುರು ಸರ್ಕಲ್ ಹಿಡಿದು ಅಂಬೇಡ್ಕರ್ ಭವನ ಮುಟ್ಟ ಅಂಬೇಡ್ಕರ್ ಜಯಂತಿ ಜಾಥಾ ನಡೆತದೆ ಬಂಟ್ವಾಳ ತಹಸೀಲ್ದಾರ್ ಮಂಜುನಾಥ ಜಿ ಕಾರ್ಯಕ್ರಮ ಉದೀಪನ ಮಾಡ್ತಾರೆ ತಹಸೀಲ್ದಾರ್ ಪಾತಿರ್ದು ಅಂಬೇಡ್ಕರ್ನ ಕನ ಸಮಾನತೆದ ಸಮಾಜ ಆದಿತ್ತದು ಆ ಸಮಾಜದ ಪಂಚಾಂಗ ಜೋಕ್ಲೆಡ ಉಂಡು ಜೋಕ್ಲಿನ ಹಕ್ಕಲಿನ ಕಾಪುನೆ ಪಂಡ ಜೋಕ್ಲಿಗೆ ಭವಿಷ್ಯವನ್ನು ಕಾತೊನ್ನ ಒಂದು ಪಂಡಿರು ಬಂಟ್ವಾಳ ನಗರಾಭಿವೃದ್ಧಿ ಪ್ರಾಧಿಕಾರದ ಗುರುಕಾರ್ಯರು ಬೇಬಿ ಕುಂದರ್ ಕಾರ್ಯಕ್ರಮವನ್ನು ಉದ್ದೇಶಿಸಿದ ಪಾತಿರಿಯರು ಸಂಪನ್ಮೂಲ ವ್ಯಕ್ತಿ ಪ್ರೊಫೆಸರ್ ಗಿರೀಶ್ ಭಟ್ ಅಜೆಕಲ ಪಾತಿರ್ದು ಸ್ವಾತಂತ್ರ್ಯ ಸಮಾನತೆಗೂ ನಿಘಂಟದ ಅಚ್ಚು ಒತ್ತುದು ಬೆಲೆ ಕನತ ಕೊರನ ಮಹಾನ್ ವ್ಯಕ್ತಿ ಬಿ.ಆರ್. ಅಂಬೇಡ್ಕರ್ ಎಂದು ಪಂಡಿರು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಸಚಿನ್ ಕುಮಾರ್ ವಕೀಲರು ರಮೇಶ್ ಉಪಾಧ್ಯಾಯ ಕಾರ್ಯಕ್ರಮ ಮುಡಿತೇರು ಬಾರಿ ಹೆಚ್ಚ ಮಾರ್ಕ್ಸ್ ದಿತ್ತಿನಕ್ಲೆಗೆ ಬೊಕ್ಕ ಸಮುದಾಯದ ಏಳಿಗೆಗಾದ ಪುಣೀನ ಬೇಬಿ ಮೈರನ್ ಪಾದೆ ಸತೀಶ್ ಅರಾಳ ಸೇಸಪ್ಪ ಬೆದ್ರಕಾಡ್ ಮುಕ್ಲಿಗೆ ಮರ್ಯಾದೆ ಸಂದೇಹಿತ ಮಾಡ್ತಾರೆ. ಭಾರತದ ಸಂವಿಧಾನದ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಅವರು ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದು. ಕೊನೆಗೆ 1956ರಲ್ಲಿ ಅವರು ತಮ್ಮ ಲಕ್ಷಾಂತರ ಅನುಯಾಯಿಗಳ ಜೊತೆಗೆ ಬೌದ್ಧ ಧರ್ಮಕ್ಕೆ ಮತಾಂತರವಾದದ್ದು ಕೂಡ ಒಂದು ಬಹಳ ಮುಖ್ಯವಾದ ಘಟನೆ ಭಾರತದ ಇತಿಹಾಸದಲ್ಲಿ ಅಂತ ನಾವೆಲ್ಲ ಓದಿದ್ದೇವೆ. ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಹಲವರು ಬರೆದಿದ್ದಾರೆ. ಅವರ ಪತ್ನಿ, ಎರಡನೇ ಪತ್ನಿಯಾದಂತಹ ಸವಿತಾ ಅಂಬೇಡ್ಕರ್ ಅವರು ಬರೆದಿದ್ದಾರೆ. ಆನಂತರ ಧನಂಜಯ ಕೀರ್ ಅನ್ನುವರು ಬರೆದಂತಹ ಬಹಳ ಅಧಿಕೃತವಾದ ಜೀವನ ಚರಿತ್ರೆ ಇದೆ. ಅಂಬೇಡ್ಕರ್ ಅವರೇ ತಾವೇ ಹೇಳಿಕೊಂಡಂತಹ ವಿಚಾರಗಳು ಕೂಡ ಇವೆ. ಅಲ್ಲದೆ ದತ್ತೋಪಂತ್ ಠೇಂಗಡಿ ಅನ್ನುವರು, ಅವರು BMS ಭಾರತದ ಕಾರ್ಮಿಕ ಸಂಘಟನೆಯನ್ನು ಸ್ಥಾಪನೆ ಮಾಡಿದವರು, ಅಂಬೇಡ್ಕರ್ರ ಒಡನಾಡಿಯಾಗಿದ್ದವರು. ಅವರು ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪುಸ್ತಕವನ್ನು, ಗಮನಾರ್ಹವಾದ ಪುಸ್ತಕವನ್ನು ಬರೆದಿದ್ದಾರೆ. ಹಾಗೆ ವಿದೇಶಿಯರು ಬರೆದಿದ್ದಾರೆ, ಆಕಾಶ್ ಸಿಂಗ್ ಅನ್ನೋರು ಬರೆದಿದ್ದಾರೆ. ಅನೇಕ ಜೀವನ ಚರಿತ್ರೆಗಳು ಬಂದಿವೆ. ಇದೆಲ್ಲದರ ಮೂಲಕ ನಮಗೆ ಡಾಕ್ಟರ್ ಅಂಬೇಡ್ಕರ್ ಅವರ ಬದುಕಿನ ಘಟ್ಟಗಳ ಬಗ್ಗೆ ತಿಳುವಳಿಕೆ ಸಿಗ್ತದೆ. ಅಂಬೇಡ್ಕರ್ ಜಯಂತಿಯಂತಹ ಸಂದರ್ಭಗಳು ಕೇವಲ ಸ್ಮರಣೆಗೆ ಸೀಮಿತವಾಗಿದೆ, ಅಂಥವರವಲೋಕನಕ್ಕೆ ಕಾರಣವಾಗಬೇಕು. ಹಾಗೆ ನಾವು ಮಕ್ಕಳಿಗೆ ಯಾವ ರೀತಿಯ ಸಮಾಜವನ್ನು ನಿರ್ಮಿಸುತ್ತಿದ್ದೇವೆ ಅಂತ ನಮಗೆ ನಾವೇ ಪ್ರಶ್ನೆಯನ್ನು ಕೇಳ್ಕೋಬೇಕಾಗುತ್ತೆ. ಪ್ರತಿಯೊಂದು ಮಗುವಿಗೆ ಭಯವಿಲ್ಲದೆ, ಭೇದ ಭಾವವಿಲ್ಲದೆ, ಅಭಿವೃದ್ಧಿ ಪೂರಕವಾದ ಅವಕಾಶಗಳಿಂದ ತುಂಬಿದ ವಾತಾವರಣ ನಿರ್ಮಿಸೋದು ನಿಮ್ಮೆಲ್ಲರ ಕರ್ತವ್ಯ. ಹಾಗೆ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾದ ನಿಜವಾದ ಗೌರವ ಇರುತ್ತೆ. ಒಟ್ಟಾರೆ ಅಂಬೇಡ್ಕರ್ ಅವರ ಕನಸು ಒಂದು ಸಮಾನತೆಯ ಸಮಾಜವಾಗಿದ್ದರೆ ಆ ಸಮಾಜದ ಬುನಾದಿ ಮಕ್ಕಳಲ್ಲೇ ಇದೆ. ಮಕ್ಕಳ ಹಕ್ಕುಗಳನ್ನು ಕಾಪಾಡುವುದು ಎಂದರೆ ಭವಿಷ್ಯವನ್ನು ಕಾಪಾಡುವುದೇ ಆಗಿದೆ. ಈ ಅರಿವು ನಮ್ಮ ಕ್ರಿಯೆಗಳಲ್ಲಿಯೂ ಪ್ರತಿಫಲಿಸಿದಾಗ ಮಾತ್ರ ಅಂಬೇಡ್ಕರ್ ಅವರ ಚಿಂತನೆಗಳು ನಿಜಾರ್ಥದಲ್ಲಿ ಖಂಡಿತವಾಗಿ ಜೀವಂತವಾಗಿರುತ್ತೆ ಅಂತ. ಕುಡ್ಲದ ಜಪ್ಪು ಮುಗಿರು ಮಾಂಕಾಳಿ ಪಡಪು ಕೈತಲು ಕ್ರಿಕೆಟ್ ಗುಬ್ಬುಡು ಚೆಂಡು ಪೆಜ್ಜಿನಾಗ ಕರೆಂಟ್ದ ಜಂತಿ ತಾಗದು 15 ವರ್ಷ ಪ್ರಾಯದ ವರುಣ್ ಪಂಟ್ನ ಆಣ ತೀರ್ನ ಬೇಜಾರದ ಸಂಗತಿ ನಡೆದಿದೆ. ಹಾವೇರಿ ಜಿಲ್ಲೆದ ಬ್ಯಾಡಗಿ ತಾಲೂಕು ಬನ್ನಿಹಟ್ಟಿ ಗ್ರಾಮದ ಇತ್ತೆ ಕುಡ್ಲ ಜಪ್ಪು ಮುಗಿರು ಮಾಂಕಾಳಿ ಪಡಪುದ ನಿರ್ಮಲ ನಗರೋಡು ವಾಸ ಮಲ್ತಂದುಪುನ ಕಣ್ಣನಗೌಡ ಪನ್ಪನಾರಿನ ಮಗೆ 15 ವರ್ಷದ ವರುಣ್ ಕರೆಂಟ್ದ ಜಂತಿ ತಾಗದು ಜೀವ ಕಳವಂದಿ. ಶನಿವಾರ ಮಾಂಕಾಳಿ ಪಡಪು ರೈಲು ಅಡಿಸಂಗ ಮಾರ್ಗ ಭಜನಾ ಮಂದಿರದ ಕೈತಲು ಕ್ರಿಕೆಟ್ ಗೋಬೊಂದುಪುನಗ ಚೆಂಡು ಮಂದಿರದ ಮಾಡದ ಮಿತ್ತು ಬುಡುತುಂಡು. ಐನ ಪೆಜ್ಜೆರೆ ಮಿತ್ತು ಪೋದುಪುನಗ ಕರೆಂಟ್ ಜಂತಿ ತಾಗದು ಆಣನ ಪ್ರಾಣ ಪೋತುಂಡು. ಕಣ್ಣನಗೌಡ 25 ವರ್ಷೋಡು ದುಂಬು ಕುಡ್ಲಗ್ ಬತ್ತದಿತ್ತದು ಮಾಂಕಾಳಿ ಪಡಪುಡು ಎಲ್ಲ ಕ್ಯಾಂಟೀನ್ ನಡಪ ಒಂದು ಬದುಕು ಸಾಗ ಒಂದಿತ್ತೇರು. ಅರನ ಮೂವಿಲ್ ಜೋಕ್ಲಿಡು ವರುಣ್ ನಡುತಾಯಾದಿತ್ತದು ಅಮ್ಮೇರು ಅಪ್ಪೆ ಅಣ್ಣೆ ಬೊಕ್ಕ ಮಿಗ್ದಿನ ಆಗತ್ತದೆ. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಆಣನ ಇಲ್ಲಡೆ ಪೋದು ಇಲ್ಲದಕ್ಲಿಗೆ ಸಮಾಧಾನ ಪಂದೇರು. ಸರ್ಕಾರೊಡದು ಸಾಧ್ಯಾಪನ ಪರಿಹಾರ ದೆತ್ತು ಕೊರ್ಪುನೊಂದು ಆರು ಭರವಸೆ ಕೊಡ್ತೇರೆ. ಕರಿನ ವಾರ 10ನೇ ಕ್ಲಾಸ್ ಪರೀಕ್ಷೆ ಮುಗಿತದು ವರುಣು ಅಮ್ಮೇರ್ನ ಒಟ್ಟಿಗೂ ಕ್ಯಾಂಟೀನ್ ಕೆಲಸಗೂ ಸಹಾಯ ಆವಂದಿತ್ತೆ ಎಂದು ತಿಳಿದು ಬೈದಂಡು. ಅಟ್ಟಿಲ್ ಗ್ಯಾಸ್ ಬೆಲೆ ಏರ್ತೆ ಬೊಕ್ಕ ಬಿಜೆಪಿ ದುಂಬಾಳಿಸಿದ ಕೇಂದ್ರ ಸರ್ಕಾರಗೂ ವಿರೋಧ ತೋಜಾದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ನಿಲುಡು ಬುಧವಾರ ಕುಡದ ಕದ್ರ ಸರ್ಕಲ್ ಕೈತಲು ಪ್ರತಿಭಟನೆ ಮಾಡ್ತಾರೆ. ಅಟ್ಟಿಲಿ ಗ್ಯಾಸ್ ಬೆಲೆ ಏರ್ತೆ ಬೊಕ್ಕ ಬಿಜೆಪಿ ದುಂಬಾಳಿಸಿದ ಕೇಂದ್ರ ಸರ್ಕಾರಗೂ ವಿರೋಧ ತೋಜಾದ ದಕ್ಷಿಣ ಕನ್ನಡ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಯ ನಿಲುಡು ಬುಧವಾರ ಕುಳದ ಕದ್ರ ಸರ್ಕಲ್ ಕೈತಲು ಪ್ರತಿಭಟನೆ ನಡೆತಲು. ಕಾಂಗ್ರೆಸ್ ಕಾರ್ಯಕರ್ತರು ಖಾಲಿ ಗ್ಯಾಸ್ ಸಿಲಿಂಡರ್ಗೆ ಮಾಲೆ ಪಡೆದು ಐನ ಚಟ್ಟದ ಮಿತ್ತು ಕಟ್ಟದು ತುಂಬೋದು ಕದ್ರ ಸರ್ಕಲ್ ಕೈತಲು
ಅಣಕು ಶವಯಾತ್ರೆ ನಡಪಾದ ಸಾರ್ವಜನಿಕರನ್ನ ಗುಮ್ಮನ ಒಯ್ತೀರು. ಪ್ರತಿಭಟನೆ ಗ್ಯಾಸ್ ಸ್ಟವ್ ಬೊಕ್ಕ ಖಾಲಿ ಬಾಜನ ಪ್ರದರ್ಶನ ಮಾಡ್ತಾರೆ. ದುಂಬುದ ಮಂತ್ರಿ ಬೀರಮನ ತ್ರೈ ಪಾತಿರ್ದು ಕೇಂದ್ರ ಸರ್ಕಾರದ ಸೋಲುಡ್ದವರ ದೇಶಡು ಅಟಿಲ್ ಗ್ಯಾಸ್ ಸರಿಯಾದ ಉದಗಾವನ ನಂಚಿನ ಸ್ಥಿತಿಗತಿ ಉಂಡಾತಲು ದಿನೋಡು ದಿನಕ್ಕೂ ಮಾತಾ ವಸ್ತುವಿನ ಬೆಲೆ ಇರೊಂದುಂಡು ಕೇಂದ್ರ ಸರ್ಕಾರದ ಸರಿಯಾದ ಇಜ್ಜಂದಿನ ವಿದೇಶಾಂಗ ನೀತಿಯೇ ಒಂದೇ ಕಾರಣ ಅಂತ ದೂರಿಯರು. ವಿಧಾನ ಪರಿಷತ್ ಸದಸ್ಯರು ಐವನ್ ಡಿಸೋಜಾ ಕೇಂದ್ರ ಸರ್ಕಾರದ ನೀತಿಗೆ ಎದುರಾದ ಪಾತಿರ್ದು ಏವ್ರ ತೋಜಾಯರು. ಯುವ ಕಾಂಗ್ರೆಸ್ ಜಿಲ್ಲಾ ಗುರ್ಕಾರ್ಯರು ಇಬ್ರಾಹಿಂ ನವಾಜ್, ಕಾರ್ಯಂತಿರು ಅಭಿನಂದನ್ ಹರೀಶ್, ಯುವ ಕಾಂಗ್ರೆಸ್ ಜಿಲ್ಲಾ ಒತ್ತು ಗುರ್ಕಾರ್ಯರು ಬಶೀರ್ ಪ್ರತಿಭಟನೆ ನಡೆಸಿದರು. ಐವನ್ ಡಿಸೋಜರ್ ಅವರು ನಮ್ಮೊಂದಿಗಿದ್ದಾರೆ. ಕ್ಷೇತ್ರ ಅಧ್ಯಕ್ಷರಾಗಿರ್ತಕ್ಕಂಥ ನಾನು ಬಯಸ್ತಾ ಇದ್ದೆ. ಪ್ರಧಾನಮಂತ್ರಿಗಳು ಅಂತ ಹೇಳ್ತಕ್ಕಂಥ ಗ್ಯಾಸ್ ಇಲ್ಲ ಅಂತ ಹೇಳ್ತೀವಿ, ಅದಕ್ಕೆ ಪರ್ಯಾಯವಾಗಿ ಏನು ಅಂತ ಹೇಳುವಂತ ವಿಚಾರವನ್ನು ಕೂಡ ನಾವು ತಮಾಷೆಗೆ ಮಾತಾಡ್ತಕ್ಕಂಥ ಸಂದರ್ಭ ಇದ್ರೆ ಅವರು ಹೇಳ್ತಾ ಇದ್ರು. ಅದನ್ನು ಈಗ ಜನ ಉಲ್ಲೇಖ ಮಾಡ್ತಾರೆ. ನಾವು ಕ್ಯಾಟ್ಲ್ ಅಂತಿದೆ ನಮ್ಮ ಚಾಯ ಕೊಡುವಂತ ಅದರಲ್ಲಿ ನಾನು ಚಾಯ ಮಾರಾಟ ಮಾಡ್ತೀನಿ ಅಂತ ಹೇಳಿದ್ರೆ ಜನತೆಗೆ ಸುಳ್ಳು ಹೇಳಿದೆ. ಬಹುಶಃ ಇದು ಸುಳ್ಳು ಅಂತ ಹೇಳಿದ್ರೆ ಜನ ಒಪ್ಪುವಂತ ಸ್ಥಿತಿಗೆ ಬಂದಂತ ಕಾಲ. ನಾನು ಚಾಯ ಮಾಡ್ತಾ ಇದ್ದೆ ಅಂತ ಹೇಳ್ತಕ್ಕಂಥದ್ದು, ಚಾಯ ಮಾರಾಟ ಮಾಡಿದ್ರೆ ಹೌದಾಗಿದ್ರೆ ಬಹುಶಃ ಆ ಕ್ಯಾಟ್ಲಲ್ಲಿ ಏನು ಅಂತ ಅವ್ರು ಹೇಳ್ತೇವೆ. ಅವರು ನಾನು ಚಾಯ ಮಾಡಿದ್ದು, ನಾನು ಕ್ಯಾಟ್ಲಿಗೆ ಒಂದು ಪೈಪನ್ನು ಹಾಕಿ ಆ ಪೈಪನ್ನು ನಾವು ಗಟಾರಕ್ಕೆ ಹಾಕಿ, ಗಟಾರ ಅಂದರೆ ಚರಂಡಿಯಲ್ಲಿ ಹೋಗ್ತಕ್ಕಂಥ ಏನು ಕೊಳಚೆ ನೀರಿನ ಗ್ಯಾಸಿನ ಮೂಲಕ ನಾನು ಚಾಯ ಮಾಡ್ತೀನಿ. ಇದು ಯಾರು ನಂಬುವ ವಿಚಾರ ಅಲ್ಲ, ಅದನ್ನು ನಂಬುವಂಥ ಜನ ಇದ್ದಾರಲ್ಲ ಅನ್ನುವಂತೆ ನಮಗೆ ಬಹಳ ಆಶ್ಚರ್ಯ ಸಂಗತಿ. ಅದನ್ನು ನಂಬುವ ಜನ ಈ ಸಮಾಜದಲ್ಲಿ ಇದ್ದಾರಲ್ಲ. ಯಾರೋ ಒಬ್ಬ ಮಾತಾಡ್ತಿದ್ದಾರೆ, ಕಾಂಗ್ರೆಸ್ನವರು ಅಧಿಕಾರದಿಂದ ಯುವಕರು ಅವರು ಹುರ್ಕೋಕೆ ವಿಜಯಿಸಿದ್ರೆ ಅವರ ಹಿರಿಯರ ಕಾರಣಕ್ಕಾಗಿ. ಇನ್ನೊಬ್ಬ ಹೇಳ್ತಾ ಇದ್ದ, ಈ ಸರ್ಕಾರ ಬಿಜೆಪಿ ಸರ್ಕಾರ ಇರೋದು ನಾವು ಹುರ್ಕೋಕ ಕಾರಣಕ್ಕಾಗಿ ನಾವು ಅಧಿಕಾರದಲ್ಲಿ, ನೀವು ಮೂರ್ಖರ ಕಾರಣದಿಂದ ಅಧಿಕಾರವಿದ್ದೀರಿ ಅನ್ನುವಂಥ ಒಂದು ತಮಾಷೆ ಮಾತನ್ನು ಹೇಳ್ತಾ ಇದ್ರು. ಜನಕ್ಕೆ ಮೂರ್ಖರನ್ನಾಗಿ ಮಾಡಿಸ್ತಕ್ಕಂಥ ಒಂದು ಕಲೆಯನ್ನು ಅವರು ತಿಳ್ಕೊಂಡು ಪ್ರತಿ ಸಂದರ್ಭದಲ್ಲಿ ಕೂಡ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು. ಬಹುಶಃ ನಾವು ನೋಟ್ ಬಂದಾದಾಗ ಆ ಪರಿಸ್ಥಿತಿಯನ್ನು ನೋಡಿದ್ವಿ, ಕೊರೋನಾ ಬಂದಾಗ ಪರಿಸ್ಥಿತಿ ನೋಡಿದ್ವಿ, ಇವತ್ತು ಯುದ್ಧದ ಹೆಸರಿನಲ್ಲಿ ಆಗ್ತಕ್ಕಂಥ ಕುಡ್ಲಕಾ ಸ್ಟ್ರೀಟ್ ಶ್ರೀ ಕುಡ್ತೇರಿ ಮಹಾಮಾಯಿ ದೇವಸ್ಥಾನಡು ಪೂಜೆ ಮಲ್ಪನ ಅನಿಲ್ ಆಚಾರ್ಯ ಪನ್ಪನರು ದೇವಸ್ಥಾನಡು ಕುಲ್ಲು ದುಪ್ಪುನಗನೆ ಹೊರಡ್ದೊರನೆ ಹುಷಾರಿಜ್ಜಂದೆ ಅದು ಬೂರ್ದು ತೀರ್ನ ಬೇಜಾರದ ಸಂಗತಿ ನಡೆದಂಗ. ಕುಡ್ಲದ ಕಾ ಸ್ಟ್ರೀಟ್ ಕುಡ್ತೇರಿ ಮಹಾಮಾಯಿ ದೇವಸ್ಥಾನಡು ಪ್ರಧಾನ ಪೂಜೆ ಮಲ್ಪನರಿಗೆ ಸಹಾಯಕರಾದ ಕಾರ್ಯೊಡಿತನ ಬಂಟ್ವಾಳದ ಅನಿಲ್ ಆಚಾರ್ಯರು ದೇವಸ್ಥಾನದ ಬರೀಟು ಒರಿಯೇ ಕುರ್ಸುಡು ಕುಳ್ಳುದುಪ್ಪನಗ ಒರಡುದರನೆ ಹುಷಾರಿಚಂದೆ ಅದು ಬೂರ್ದು ತೀರ್ದೇರು. ಶರೀರ ನಡಿಗೆ ಶುರುವಾದ ಅಪಗನೆ ಕುರ್ಸುಡ್ದು ನೆಲಕ್ಕೆ ಬೂಡ್ತೀರು. ಅಪಗನೆ ಜುವ ಪೋತುಂಡು ಅಪಗ ಅವಳು ಬೇತೆ ಇರ್ಲ ಇಜ್ಜಾಂಡು ಆರು ಬೋರ್ ನೆಡ್ದು ಚೂರು ದುಂಬು ಭಕ್ತಿರು ಬತ್ತದು ಪೋಯಿನವು ದೇವಸ್ಥಾನದ ಸಿಸಿ ಕ್ಯಾಮೆರಾಡು ತೋಜಿತೇವೆ. ಬಂಟ್ವಾಳ ಅನಿಲ್ ಆಚಾರ್ಯ ಕರಿನ 5 ವರ್ಷಲಿಡಿದು ಈ ದೇವಸ್ಥಾನಡು ಪ್ರಧಾನ ಪೂಜೆ ಮಲ್ಪನಾರಿಗೆ ಸಹಾಯಕರಾದ ಕಾರ್ಯೊಡಿತ್ತೇರು. ಸೌದಿ ಅರೇಬಿಯಾದ ಭಾರತೀಯರು ಎದುರಿಸುವಂದುಪುನ ಸಮಸ್ಯೆಗಳು ಸವಾಲಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೌದಿ ಅರೇಬಿಯಾದ ಭಾರತ ರಾಯಭಾರಿ ಡಾಕ್ಟರ್ ಸುಹೇಲ್ ಐಜಾಜ್ ಖಾನೆರ್ನ ಒಟ್ಟಿಗೂ ಜಕಾರಿಯಾ ಜೋಗಟ್ಟೆ ಸಭೆ ನಡಪಾದಿರು. ಸೌದಿ ಅರೇಬಿಯಾದ ಭಾರತೀಯರು ಎದುರಿಸುವಂದುಪುನ ಸಮಸ್ಯೆಗಳು ಸವಾಲಿನ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಸೌದಿ ಅರೇಬಿಯಾದ ಭಾರತ ರಾಯಭಾರಿ ಡಾಕ್ಟರ್ ಸುಹೇಲ್ ಐಜಾಜ್ ಖಾನೆರ್ನ ಒಟ್ಟಿಗೂ ಜಕಾರಿಯಾ ಜೋಗಟ್ಟೆ ಸಭೆ ನಡಪಾದಿರು. ಭಾರತೀಯ ಸಮುದಾಯದ ಹಕ್ಕುಗಳು ರಕ್ಷಣೆ ಬಗ್ಗೆ ಕಲ್ಯಾಣ ಗುಮ್ಮನೋಡುವುದು ಭಾರತಕ್ಕೆ ಎದುರಿಸುವಂದುಪುನ ಸಮಸ್ಯೆಯನ್ನು ಪರಿಹಾರ ಮಲ್ಪೆರೆ ತುರ್ತು ಬುಕ ಪರಿಣಾಮಕಾರಿ ಕ್ರಮಗಳನ್ನು ಕೈಕಿದ್ದು ತೊನ್ನಂಚ ಭಿನ್ನೈತನ್ನ ಓಲೆ ಕೊಡ್ತುಡು. ಈ ಪೊರ್ತುಡು ಅಲ್ ಮಜೈನ್ ಕಂಪನಿದ ಸಿಇಒ ಜಕಾರಿಯಾ ಜೋಗಟ್ಟೆ, ಉದ್ಯಮಿ ಅಯಾಜ್ ಸಿಇಒ ರೈಡ್ ಚಾಯ್, ಸರ್ಫ್ರಾ ಸಿಇಒ ಗಲ್ಫ್ ಏಷ್ಯಾ ಮೆಡಿಕಲ್, ಅಮ್ಜದ್ ಪೋಲಿಯಾ ಸಿಇಒ ರಕ್ವಾನಿ ಗ್ರೂಪ್, ದಿನೇಶ್ ಹೊಳ್ಳ ಸಿಇಒ ಅಲ್ಬಿಲಾಲ್, ಸತೀಶ್ ಕುಮಾರ್ ಬಜಾಲ್, ಗೋಪಾಲ ಶೆಟ್ಟಿ ಈ ಪೊರ್ತುದಿತ್ತೇರು. 12ನೇ ಕ್ಲಾಸ್ ಪರೀಕ್ಷೆಡು ವಾಣಿಜ್ಯ ವಿಭಾಗೋಡು ರಾಜ್ಯೋಡೆ ಆಜನೂದು ಮಾರ್ಕ್ಸ್ ದಿತ್ತದೆ. ಸುರೂತ ರ್ಯಾಂಕ್ ಪಡಿನ ದಿಶಾ ಪೂಜಾರಿಯರ್ನ ನನದ ಬರವದ ಇಡೀ ಖರ್ಚಿನ ತೂಪನ ಬಗ್ಗೆ ಡಾಕ್ಟರ್ ಬಿಆರ್ ಶೆಟ್ಟಿ ಭರವಸೆ ಕೊಡ್ತಾರೆ. 2025ನೇ ಸಾಲದ 12ನೇ ಕ್ಲಾಸ್ ಪರೀಕ್ಷೆಡು ವಾಣಿಜ್ಯ ವಿಭಾಗೋಡು ಆಜನೂದು ಮಾರ್ಕ್ಸ್ ದಿತ್ತದೆ. ರಾಜ್ಯೋಡೆ ಸುರೂತ ರ್ಯಾಂಕ್ ಪಡಿನ ಬಿದ್ರದ ಆಳ್ವಾಸ್ ಪದವಿ ಪೂರ್ವ ಕಾಲೇಜು
ಕಲ್ಪನಾ ದಿಶಾ ಪೂಜಾರಿನ ನನದ ಬರವು ಎಡ್ಡೆ ಬೆರಿಸಾಯ ತಿಕ್ಕದಂಡೆ ವಿಶ್ವ ಬಂಟೇರ್ನ ಪ್ರತಿಷ್ಠಾನದ ಮಹಾಪೋಷಕರು ಡಾಕ್ಟರ್ BR ಶೆಟ್ಟಿ ದಿಶಾ ಪೂಜಾರಿನ ಇಡೀ ಬರವದ ಖರ್ಚಿನ ದಿಂಜಾವಣು ಒಂದು ಭರವಸೆ ಕೊಡ್ತೀರಿ. ಸೋಮವಾರ ಬೈಯಿಗೆ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ M. ಮೋಹನ ಆಳ್ವೇರ್ನ ಆಫೀಸ್ಡು ವಿಶ್ವ ಬಂಟೇರ್ನ ಪ್ರತಿಷ್ಠಾನದ ನಿಲಿಟ್ ದಿಶಾ ಪೂಜಾರಿಗೆ ಮರ್ಯಾದೆ ಸಂದೈತೆ ಮಲ್ತೇರು. ದಿಶಾನ ಸಾಧನೆಗೆ ಫೋನ್ ಮಲ್ತದು ಮೆಚ್ಚುಗೆ ತೆರಿಪಾಯಿನ ಡಾಕ್ಟರ್ BR ಶೆಟ್ಟಿ ದಿಶಾನ ಅಜಪುದಂಚ ಆಳ್ವಾಸ್ ಪದವಿ ಕಾಲೇಜು ಬಿಕಾಂ ಬರವು ಐದು ಬೊಕ್ಕದ ದಿಶಾನ ಕನ ಅದುಪುನ ಚಾರ್ಟರ್ಡ್ ಅಕೌಂಟೆಂಟ್ ಆಪನಡೆ ಮುಟ್ಟದ ಬರವು ವನಸ ಬೊಕ್ಕ ಉಂತುನ ಮಾತ ಖರ್ಚಿನ ದಿಂಜಾವಣೊಂದು ಘೋಷಣೆ ಮಲ್ತೇರೆ. ಒಂದೇ ಪುರ್ತರು ದಿಶಾ ಪೂಜಾರಿ ಪದವಿ ಪೂರ್ವ ಬರವು ಕಲ್ತನ ಆಳ್ವಾಸ್ ಕ್ಯಾಂಪಸ್ ರೂಪುನ ಡಾಕ್ಟರ್ BR ಶೆಟ್ಟಿಯರ್ನ ಪುದರ್ದ ಬಾಲ್ಕನೆಡ್ ಫೋಟೋ ಕ್ಲೇನದ ಎತ್ತಂಡೆ. ಈ ಪೊರ್ತರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ M. ಮೋಹನ್ ಆಳ್ವ, ವಿಶ್ವ ಬಂಟೇರ್ನ ಪ್ರತಿಷ್ಠಾನದ ಯೋಜನಾ ನಿರ್ದೇಶಕರು ಡಾಕ್ಟರ್ ಸಂಜೀವ ರೈ, ಕಾರ್ಯಂತರ ಡಾಕ್ಟರ್ ಸಚ್ಚಿದಾನಂದ ರೈ, ಒತ್ತು ಗುರುಕಾರ್ಯರು ಸುಧೀರ್ ಕುಮಾರ್ ಶೆಟ್ಟಿ ಟ್ರಸ್ಟಿಲು ಈ ಪೊರ್ತರು ಇತ್ತೇರು. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ವರ್ಷಾದಿ ಜಾತ್ರೆ ಅಂಗಾರ ಬಿಸು ಸಂಕ್ರಾಂತಿಗೆ ಕುಡಿ ಏರ್ದು ಶುರು ಆತಂಡೆ. ಈ ಪೊರ್ತರು ಶಿಬರೂರು ಕೊಡಮಂದಾಯ ಬೊಕ್ಕ ದೇವರನ್ನ ಭೇಟಿ ನಡತಂಡೆ. ಕಟೀಲ್ ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನೋಡು ವರ್ಷಲ ಬಿಸು ಸಂಕ್ರಾಂತಿಗೆ ಕೊಡಿ ಏರ್ದು ವರ್ಷಾದಿ ಉಚ್ಚಯ ನಡೆದು ನಿಂತಿದ್ದು ಈ ಸರ್ತಿದ ಜಾತ್ರೆಗೆ ಅಂಗಾರೆ ಕೊಡಿ ಏರ್ಡು ಶಿಬರೂರು ಕೊಡಮಂದಾಯ ದೈವ ಬೊಕ್ಕ ದೇವರನ ಭೇಟಿ ದರ್ಶನ ಬಲಿ ಮಾಪೂಜೆ ಇಂಚ ಸಂಪ್ರದಾಯದ ಆಚರಣೆ ನಡತಂಡು. ಸರಸ್ವತಿ ಸದನೋಡು ದಿನ ಇಡೀ ಭಜನೆ ಭರತನಾಟ್ಯ ಸಂಗೀತ ಇಂಚ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡತಂಡು. ರಾತ್ರಿದ ಬಲಿ ಬಂಗಾರದ ತೇರ್ದ ಉಚ್ಚಯ ಬುಳ್ಳಿ ಪಲ್ಲೆಂಕಿ ಉಚ್ಚಯ ವಸಂತ ಮಂಟಪ ಪೂಜೆ ಅಷ್ಟವಧಾನ ನಡಪಾಯರು. ಕುಡಲ ಉರುವಚಿಲಿಮಿದ ಅರಸು ಎಂಟರ್ಪ್ರೈಸಸ್ ದಕ್ಲಿನ ಮೆಗಾ ಲಕ್ಕಿ ಸ್ಕೀಮ್ ಸೀಸನ್ ಒಂಜಿಟ್ 11 ತಿಂಗಳದ ಅದೃಷ್ಟ ಓಡಿಪದ ಸಾಕ್ಷಿ ಪನ್ಪುನಾರಿಗೆ ಪೋತಂಡು ಅರ ಮಾರುತಿ ಸುಜುಕಿ ಫ್ರಾನ್ಸ್ ಕಾರ್ ಗೆಲ್ಲಿದ್ದಾರೆ. ಕುಡಲದ ಉರುವಚಿಲಿಂಬಿಡುಪುನ ಅರಸು ಎಂಟರ್ಪ್ರೈಸಸ್ ದಕ್ಲು ಪ್ರತಿಯೊಂದು ತಿಂಗಳು ಅದೃಷ್ಟ ಯೋಜನೆ ಮೆಗಾ ಲಕ್ಕಿ ಸ್ಕೀಮ್ ನಡಪೊಂದಿತ್ತದೆ. ಈ ಸರ್ತಿ ಸೀಸನ್ ಉಜ್ಜಿತ 11 ಅದೃಷ್ಟ ಚೀಟಿ ದೀಪುನ ಕಾರ್ಯಕ್ರಮ ಏಪ್ರಿಲ್ 14 ಅರಸು ಎಂಟರ್ಪ್ರೈಸಸ್ ಸಂಸ್ಥೆ ನಡೆತಂಡೆ. ಲಕ್ಕಿ ಸ್ಕೀಮ್ದ ಸದಸ್ಯರು ಗಿರಾಕಿಯಾದುಪುನ ಜೀವನ್ ಅದೃಷ್ಟ ಚೀಟಿ ದೆತ್ತೇರು. ಈ ಸರ್ತಿದ ಅದೃಷ್ಟ ಒಡಿಪುಗು ಪೋತುಂಡು. ಒಡಿಪುದ ಸಾಕ್ಷಿ ಪನ್ಪುನಾರಿನ ಒಂಜಿ ಐನು ಆಜಿ ಸೊನ್ನೆ ನಂಬ್ರೋಗು ಮಾರುತಿ ಸುಜುಕಿ ಫ್ರಾನ್ಸ್ ಕಾರ್ ಬಂಪರ್ ಇನಾಮ್ ಬೈದಂಡು. ಅರಸು ಎಂಟರ್ಪ್ರೈಸಸ್ ಸಂಸ್ಥೆದ ಯಜಮಾನಿರು ಮನೋಜ್ ಅರಸು ಬೊಕ್ಕ ರಾಮಚಂದ್ರ ಸಾಲ್ಯನ್ ಕೊಟ್ಟಾರ ಬೊಕ್ಕ ಪಾಕ ಜನ ಗಿರಾಕಿಲು ಈ ಪೊರ್ದು ಇತ್ತೇರೆ. ಮನೋಜ್ ವಾಮಂಜೂರು ಕಾರ್ಯಕ್ರಮ ನಡಪಾದ ಕೊರಿಯರು.
ನನದ 20 ತಿಂಗಳ ಅದೃಷ್ಟ ಚೀಟಿ ಯೋಜನೆಡು ಗೆಂದಿನ ಗಿರಾಕಿಲು ಬಂಪರ್ ಇನಾಮ್ ರಡ್ ಹಾಸಿಗೆ ರೂಮ್ ಒಪ್ಪುನ ಫ್ಲಾಟ್ iPhone 15 ಪಡೆಯರು ಉಳ್ಳೇರು. ನಂಬರ್ ಈಸ್ ಮಾರುತಿ ಸುಜುಕಿ ಅವರ ಪ್ರಾಮ್ಸ್ ಕಾರ್ ಸಿಗ್ತಾ ಇರುವಂತಹ 19ನೇ ತಿಂಗಳ ಡ್ರಾನ ಬಹುಮಾನ ಸಿಗ್ತಾ ಇರುವಂಥದ್ದು 1560 ಅರಸು ಎಂಟರ್ಪ್ರೈಸಸ್ನ 19ನೇ ತಿಂಗಳ ಡ್ರಾನ ಬಂಪರ್ ಬಹುಮಾನ ಮಾರುತಿ ಸುಜುಕಿ ಫ್ರಾನ್ಸ್ ಕಾರನ್ನು ಪಡ್ಕೊಳ್ಳುತ್ತಿದ್ದಾರೆ. ಸಾಕ್ಷಿ ಅವರಿಗೆ ಫ್ರಾನ್ಸ್ ಕಾರ್ ಸಿಗ್ತಾ ಇದೆ. ಕಂಗ್ರ್ಯಾಚುಲೇಷನ್ಸ್. ಕುಡ್ಲ ವಾಮಂಜುರ್ದ ತಿರುವೈಲ್ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಗುಚ್ಚೆಯ ಬಿಸು ಸಂಕ್ರಾಂತಿ ದಾನಿ ರಾತ್ರಿ ಕೂಡಿ ಏರ್ದು ಶುರುವಾತಂಡೆ. 5 ದಿನದ ಚೆಂಡು ಗುರುವಾರ ಶುರುವಾದ. ಕುಡ್ಲ ವಾಮಂಜುರ್ದ ತಿರುವೈಲ್ ಶ್ರೀ ಅಮೃತೇಶ್ವರ ದೇವಸ್ಥಾನಡು ಕಾಲಾದಿ ಗುಚ್ಚೆಯ ನಡೆಸುന്നുണ്ട്. ಬಿಸು ಸಂಕ್ರಾಂತಿದ ದಿನ ಅಂಗಾರೆ ರಾತ್ರಿ ಜಾತ್ರೆದ ಕೊಡಿ ಏರಾಯರ ಅಟ್ಟಣೆ ಆದಿತ್ತಂಡು. ಕುಡುಪು ನರಸಿಂಹತಂತ್ರಿಯರ್ನ ಪೌರೋಹಿತ್ಯುಡು ಪ್ರಧಾನ ಪೂಜೆ ಮಲಪನ ಟಿ ಬಾಲಕೃಷ್ಣ ಭಟ್ರು ಇತ್ತದು ಧಾರ್ಮಿಕ ವಿಧಿವಿಧಾನೊಳಿನ ಕರೆತದು ಜಾತ್ರೆಗೆ ಕೊಡಿ ಏರಾದು ಬಯನಬಲಿ ಉಚ್ಚಯ ನಡೆತಂಡು. ಆಡಳಿತಾಧಿಕಾರಿ ಆದುಪುನ ಗುರುಪುರ ಕಂದಾಯ ಇನ್ಸ್ಪೆಕ್ಟರ್ ಪೂರ್ಣಚಂದ್ರ ತೇಜಸ್ವಿ ಊರ ಪರವೂರ ಭಕ್ತರಿ ಪುರ್ತುಡು ಇತ್ತೇರು. ನಿಚ್ಚಲ ಸಾಂಸ್ಕೃತಿಕ ಕಾರ್ಯಕ್ರಮ ದೀವೊಂದೇರು. ಸುರುತು ದಿನ ರಾತ್ರಿ ಶ್ರೀ ಸದಾಶಿವ ದೇವಸ್ಥಾನ ಪೆರ್ಮಂಕಿದ ನಿಲೆಟ್ ಊರ್ದ ಜವನ ಜವಂದಿ ಕಲಾವಿದಿಡ್ದು ನೃತ್ಯ ಸಿಂಚನ ಬೊಕ ಕುದುರುದ ಐಸಿರಿ ಪನ್ಪನ ಯಕ್ಷ ನೃತ್ಯ ರಂಗ ಸಮಾಗಮ ಕಾರ್ಯಕ್ರಮ ನಡೆತಂಡು. ಕಾಲಾದಿ ಉಚ್ಚೇಡು 5 ದಿನದ ಚೆಂಡು ನಡಪೆರಿತದು. ಏಪ್ರಿಲ್ 14 ಗುರುವಾರ ಬೈಯಗ್ ಚೆಂಡು ಶುರುವಾಪುಂಡು. ಇರುವಗು ಬೈಯಗ್ ಕಡೆ ಚೆಂಡು ಮನದನಿ 21 ತೇರು ನಡಪೆರುಂಡು. ವಾ ಆಚರಣೆಲು ನಿಕ್ಲೆಗೆ ಸಂತೋಷ ಕೊರ್ಪುಂಡ ಅವೇ ಉಚ್ಚಯ ಅಂದು ದೇರಬೈಲ್ ಶಿವಪ್ರಸಾದ್ ತಂತ್ರಿ ಪಂತೆರ್. ಕುಡ್ಲದ ಪದಂಗಡಿ ಪೇರ್ಲಗುರಿ ಶ್ರೀ ನಾಗಬ್ರಹ್ಮ ಬೊಕ್ಕ ಪರಿವಾರ ದೇವಲಿನ ಕ್ಷೇತ್ರಡು ಬ್ರಹ್ಮಕಲಶದ ಧಾರ್ಮಿಕ ಸಭೆ ಉದಿಪನ ಮಲ್ತಾರು ಆಶೀರ್ವಚನ ಕುರಿಯರು. ಕುಡ್ಲದ ಪದಂಗಡಿ ಪೇರ್ಲಗುರಿ ಶ್ರೀ ನಾಗಬ್ರಹ್ಮ ಬೊಕ್ಕ ಪರಿವಾರ ದೇವಲಿನ ಕ್ಷೇತ್ರದ ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು ಧಾರ್ಮಿಕ ಸಭೆ ನಡಪಾದಿತ್ತೀರು. ಸಮಿತಿದ ಬಾಲಕೃಷ್ಣ ಎದುಕೊಂಡಿರು. ಕುಡ್ಲ ಮಹಾನಗರ ಪಾಲಿಕೆದ ಈ ದುಂಬುದ ಸದಸ್ಯರು ಗಾಯತ್ರಿ ರಾವ್ ಗುರ್ಕಾರ್ಮಿಡ್ ದೇರಬೇರೆ ಶಿವಪ್ರಸಾದ್ ತಂತ್ರಿ ಧಾರ್ಮಿಕ ಸಭೆನ ಉದಿಪನ ಮಲ್ತದು ಧಾರ್ಮಿಕ ಉಪನ್ಯಾಸ ಕೊರಿಯರು. ವಾ ಆಚರಣೆಲು ನಿಕ್ಲೆಗೆ ಸಂತೋಷ ಕೊರ್ಪುಂಡ ಅವೇ ಉತ್ಸವ ಎಲ್ಲೆ ಜೋಕ್ಲೆಡ್ದು ಪ್ರಾಯದಕ್ಕಿನ ಮುಟ್ಟ ಮಾತ್ರೆಗಳ ಸಂತೋಷ ಕೊರ್ಪುಣವೇ ಉತ್ಸವ ಆದುಂಡು. ಆದಿ ನಾಗಬ್ರಹ್ಮಸ್ಥಾನ ಪಿರಾಕದವು ಆದಿತ್ತದು ತುಳುನಾಡುಗ ಮೂಲ ಆದುಂಡು. ನಾಗನ ಬುಕ್ಕ ಬೆಮ್ಮೇರ್ನ ಜಾಗಿನು ಅಂಚನೆ ದೀತ ಅಂದು ಪಂಡೇರು. ಸಂಗೀತ ನಿರ್ದೇಶಕರು ಮಣಿಕಾಂತ್ ಪಾತಿರ್ದು ಒಂದಿತ ಗೆಲ್ಮದ ಕೀರ್ತಿ ಆಶೀರ್ವಾದ ಮುಲ್ಪ ಕೆಲಸ ಮಲ್ತನ ಮಾತ್ರೆಗಳ ತಿಕ್ಕೊಂಡು ದೈವಾರಾಧನೆ ನಾಗಾರಾಧನೆ ನಮ್ಮ ಮೂಲ ಬೇರುಳು ಆದಿತ್ತದು 500 ಪಾವಡು ನನದ ಜೋಕ್ಲೆಗೆ ಮುಟ್ಟಾವಡು ಎಂದು ಪಂಡಿರು. ಶಿವಪ್ರಸಾದ್ ತಂತ್ರಿಯರಿಗೆ ಸಮ್ಮನದ ಮರ್ಯಾದೆ ಮಲ್ತಿರು. ಗಾಯತ್ರಿ ರಾವ್ ಗುರ್ಕಾರ್ಮಿದ ಭಾಷಣ ಮಲ್ತದು 2 ವರ್ಷ ಕೊರೋನಾ ಸೀಕ್ ಉಪ್ಪುನಗ ತನಕವ ಅಭಿವೃದ್ಧಿ ಮಲ್ಪೆರ ಸಾಧ್ಯ ಆದಜಿ 5 ಬೊಕ್ಕದ 3 ವರ್ಷೋಡು ದಿಂಜ ಕೆಲಸ ಮಲ್ಪಾದೆ ಪಾಲಿಕೆಡ್ ನಿಧಿ ಇಜ್ಜಂದೆ ಶಾಸಕರನ್ನ ನಿಧಿ ಹಿಡಿದು ಅಭಿವೃದ್ಧಿ ಕಾರ್ಯ ಮಲ್ತದನ್ನು ಪಂಡಿರು. ಹೋಟೆಲ್ ಉದ್ಯಮಿ ಧೀರಜ್ ನಾಯಕ್, ಉತ್ಸವ ಸಮಿತಿ ಗುರುಕಾರ್ಯರು ಉದಯ್ ಶೆಟ್ಟಿ, ಆಡಳಿತ ಸಮಿತಿ ಗುರುಕಾರ್ಯರು ಕಾರ್ತಿಕ್ ಬಿ ಶೆಟ್ಟಿ, ಉತ್ಸವ ಸಮಿತಿ ಪ್ರಧಾನ ಸಂಚಾಲಕರು ರವೀಂದ್ರ ಪೂಜಾರಿ, ಮರ್ಯಾದಿ ಗುರುಕಾರ್ಯರು ಜಿತೇಂದ್ರ ಸಾಲೆನ್, ಸಲಹೆಗಾರರು ಭೋಜಣ್ಣ, ಉತ್ಸವ ಸಮಿತಿದ ಮಂಜುನಾಥ ಶೆಟ್ಟಿ, ಸ್ಫೂರ್ತಿ ಮಹಿಳಾ ಮಂಡಳಿ ಗುರುಕಾರ್ದಿ ಜಯಲಕ್ಷ್ಮಿ ಚಂದ್ರಹಾಸ, ಆಡಳಿತ ಮಹಿಳಾ ವಿಭಾಗ ಗುರುಕಾರ್ದಿ ಭವಾನಿ ನಾಗೇಶ್ ಕಾರ್ಯಕ್ರಮ ಹೊಡಿತೀರು. ಆರ್ಜೆ ಅಭಿಷೇಕ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಉತ್ಸೂತೆ ಹರ್ಷಂ ಇತ್ಯೇಷಃ ಉತ್ಸವ ಪರಿಕೀರ್ತಿತಃ ಅಂತ. ಯಾವ ಆಚರಣೆಗಳು ನಮಗೆ ಸಂತೋಷವನ್ನು ಕೊಡುತ್ತವೆಯೋ ಅದು ಉತ್ಸವ ಅಂತ ಹೇಳ್ತಾರೆ. ಸಂತೋಷ ಅಂತ ಹೇಳಿದರೆ ಅದು ಎಲ್ರಿಗೂ ಸಂತೋಷ. ನಾವು ಇಲ್ಲಿ ಸ್ಥಳದಲ್ಲಿ ಆರಾಧನೆ ಮಾಡತಕ್ಕಂತಹ ನಾಗಬ್ರಹ್ಮ ಪರಿವಾರ ದೇವರುಗಳಿಗೂ ಸಂತೋಷ, ಧೂಮಾವತಿ ಕರ್ಲುಟಿ ಪಂಜುರ್ಲಿ ರಾಹುಗಳಿಗೆ ದೈವಗಳಿಗೂ ಸಂತೋಷ. ಅದರ ಜೊತೆಗೆ ಇಡೀ ಊರವರಿಗೆ
ಎಲ್ಲ ಸಣ್ಣ ಮಕ್ಕಳಿಂದ ಆರಂಭಿಸಿ ವೃದ್ಧರವರೆಗೆ ಎಲ್ಲರಿಗೂ ಕೂಡ ಸಂತೋಷಗೊಳಿಸ್ತಕ್ಕಂಥ ವಾತಾವರಣ ಎಲ್ಲಿ ಇರ್ತದೋ ಅದು ಉತ್ಸವ ಅಂತ ಆಗ್ತದೆ. ಅಂದು ಹಿರಿಯರು ತೋರಿಸಿದ ದಾರಿಯಲ್ಲಿ ಯುವಕರು ನಡೆದಂತೆ ಇಂದಿಗೂ ನಮ್ಮ ಯುವಕರು ಅದೇ ಕಟ್ಟುಪಾಡುಗಳನ್ನು ಪಾಲಿಸಿಕೊಂಡು ಸಮರ್ಥವಾಗಿ ನಮ್ಮ ಪರಂಪರೆಯನ್ನು ಮುಂದುವರಿಸಿಕೊಂಡು ಹೋಗುತ್ತಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಷಯ. ಇವತ್ತಿಗೂ ನಮ್ಮ ಊರಲ್ಲಿ ಬದಲಾಗದೆ ಉಳಿದಿರುವ ಅತ್ಯಂತ ದೊಡ್ಡ ಸಂಪತ್ತು ಎಂದರೆ ಅದೇ ಪ್ರೀತಿ, ಅದೇ ಒಗ್ಗಟ್ಟು, ಅದೇ ಸೌಹಾರ್ದತೆ. ಇಂತಹ ಒಳ್ಳೆಯ ಊರಿನವನಾಗಿರುವುದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ. ಆಮೇಲೆ ನನ್ನ ಅನಿಸಿಕೆಯಲ್ಲಿ ಪ್ರಪಂಚದಲ್ಲೂ ಎಲ್ಲೂ ನಮ್ಮ ತುಳುನಾಡಿನಲ್ಲಿ ಇರುವಷ್ಟು ದೇವರ ಆರಾಧನೆ ಕಾಣುವುದಿಲ್ಲ. ಇಲ್ಲಿ ಪ್ರತಿ ಮನೆಯಲ್ಲೂ ದೈವಗಳ ಪೂಜೆ ನಡೆಯುತ್ತದೆ. ನನ್ನ 5 ವರ್ಷ ಅವಧಿಯಲ್ಲಿ ನಾನು ಎರಡು ವರ್ಷ ನಮಗೆ ಕೊರೋನಾ ಬಂದಿತ್ತು. ಏನೂ ಮಾಡಲಿಕ್ಕೆ ಆಗಲಿಲ್ಲ, ಅಭಿವೃದ್ಧಿ ಮಾಡಲಿಕ್ಕೆ ಆಗಲಿಲ್ಲ, ಚಿಂತಾಜನಕವಾಗಿತ್ತು. ಆದ ನಂತರ 3 ವರ್ಷದಲ್ಲಿ ಈ ಪೆರ್ಲಗುರಿಗೆ ಹಲವು ಕಡೆ ನಾನು ರಸ್ತೆ ಮಾಡಿದ್ದೇನೆ, ಚರಂಡಿ ಮಾಡಿದ್ದೇನೆ. ಈಗಾಗಲೇ ಇಲ್ಲಿ ತುಂಬ ನೀರಿನ ಸಮಸ್ಯೆ ಇತ್ತು, ನಾನು ಅದನ್ನು ಇಲ್ಲ ಅಂತ ಹೇಳುವುದಿಲ್ಲ, ಅದಕ್ಕೆ ಹೆಚ್ಚಾಗಿ ನಾನು ಶ್ರಮಿಸಿದ್ದೇನೆ. ಮತ್ತೆ ಮೊನ್ನೆ ಒಂದು 2 ದಿವಸ ಹಿಂದಿನದು ನಾನು ಆಲ್ರೆಡಿ ಇಲ್ಲಿ ಪ್ರಸನ್ನ ಗಣಪತಿ ದೇವಸ್ಥಾನದ ಹತ್ತಿರ ಒಂದು ಬೋರ್ ಹಾಕಿಸಿದ್ದೇನೆ. ಈ ದೇವರ ಸಹಾಯದಿಂದ ಅಲ್ಲಿ 3 ಇಂಚು ನೀರು ಸಿಕ್ಕಿದೆ. ನನಗೆ ತುಂಬ ಖುಷಿ ಆಯಿತು. ಈ ನಾನು ವಾಲ್ಮೇನ್ ಹತ್ರ ಹೇಳಿದೆ, ಇದನ್ನು ಬೇರೆ ಎಲ್ಲಿ ಸಹ ಯಾವ ಕಡೆ ಸಹ ಬಿಡೋದು ಬೇಡ, ಈ ಪೆರ್ಲಗುರಿಗೆ ಇದು ಸೀಮಿತವಾಗಿರಲಿ ಅಂತ ಹೇಳ್ತಾ. ಕರ್ನಾಟಕ ಸರ್ಕಾರ ಕೇರಳ ರಾಜ್ಯದ ಮಾದರಿಯಲ್ಲಿ ಸ್ಥಳೀಯ ಸಂಸ್ಥೆಗಳ ಓಟನ್ನು ತುರ್ತುಡು ನಡಪಾವಳೊಂದು ಎಸ್ಡಿಪಿಐ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಮೈಸೂರು ಕುಡ್ಲಡು ಒತ್ತಾಯ ಮಲ್ತದೇರೆ. ಎಸ್ಡಿಪಿಐ ರಾಜ್ಯ ಗುರುಕಾರ್ಯರು ಅಬ್ದುಲ್ ಮಜೀದ್ ಮೈಸೂರು ಕುಡ್ಲಡು ಸುದ್ದಿ ಕುಟುಡು ಪಾತಿರ್ದು ಕೇರಳ ರಾಜ್ಯದ ಮಾದರಿಯಲ್ಲಿ ಕರ್ನಾಟಕ ಸರ್ಕಾರ ಸ್ಥಳೀಯ ಸಂಸ್ಥೆಗಳಿಗೆ ತುರ್ತುಡು ಓಟು ನಡಪಾವಡು 15ನೇ ಪಣವಕಾಸ ಆಯೋಗ ರಾಜ್ಯಗೂ ಬಿಡುಗಡೆ ಮಲ್ಪೊಡಿತ್ತಿನ ಸುಮಾರು 2133 ಕೋಟಿ ರೂಪಾಯಿ ಅನುದಾನ ಕೇಂದ್ರ ಸರ್ಕಾರ ನನಾಲ ಬಿಡುಗಡೆ ಮಲ್ತದಜಿ ಒಂದೆಡ್ದವರ ಗ್ರಾಮ ಪಂಚಾಯತ್ಲೆಗೆ ಅಭಿವೃದ್ಧಿ ಕಾರ್ಯ ಮಲ್ಪೆರೆ ಕಷ್ಟ ಅಂದು ಆರು ದೂರಿಯರು. ತಾಲೂಕು ಬೊಕ್ಕ ಜಿಲ್ಲಾ ಪಂಚಾಯತ್ ಓಟು ನಡಪಾವಂದು ನಡೆದವರ ಬೊಕ್ಕ ಅವ್ವವು ಕಾಲುಗು ಗ್ರಾಮ ಪಂಚಾಯತ್ಲೆಗೆ ಅನುದಾನ ಬಿಡುಗಡೆ ಮಲ್ಪಂದು ನಡೆದವರ ಈ ಅನುದಾನ ತಡೆತದು ನಿಂದು ಆಯೋಗನೇ ಕಾರಣ ಕೊರೊಂದುಂಡು ಒಂದು ಪ್ರಜಾಪ್ರಭುತ್ವ ಮಲ್ಪನ ಅಪಚಾರ ಅಂದು ಅಬ್ದುಲ್ ಮಜೀದ್ ಮೈಸೂರು ದೂರಿಯರು. ರಿಯಾಜ್ ಕಡಂಬು, ಅನ್ವರ್ ಸಾದತ್ ಬಜತ್ತೂರು, ಅತ್ತಾವುಲ್ಲಾ ಜೋಗಟ್ಟೆ, ಅಶ್ರಫ್ ಅಡ್ಡೂರು ಸುದ್ದಿ ಕುಟುಡಿದ್ದೀರಿ. ಕರ್ನಾಟಕ ರಾಜ್ಯದಲ್ಲಿ 28 ಜನ ಮೆಂಬರ್ ಆಫ್ ಪಾರ್ಲಿಮೆಂಟ್ ಇದ್ದಾರೆ, 17 ಜನ BJPಯ MP ಗಳಿದ್ದಾರೆ, 2 JDSನವರಿದ್ದಾರೆ, ಉಳಿದವರು 9 ಜನ ಏನು ಕಾಂಗ್ರೆಸ್ನವರಿದ್ದಾರೆ. ಈ 28 MP ಏನು ಕಡಲೆಕಾಯಿ ತಿನ್ಕೊಂಡಿರೋದ ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ, ಅಥವಾ ಇವ್ರಿಗೇನು ಕಾಳಜಿ ಇಲ್ವ ರಾಜ್ಯದ ಬಗ್ಗೆ? ಯಾಕೆ ಇಂತಹ ಮೇಜರ್ ಇಶ್ಯೂವನ್ನು, ಅಂದರೆ ₹1 ₹2 ಅಲ್ಲ, 2133 ಕೋಟಿ ರೂಪಾಯಿ ಅಂತಂದರೆ ಪ್ರತಿ ಗ್ರಾಮ ಪಂಚಾಯತಿಗೆ ಏನಿಲ್ಲ ಅಂತಂದ್ರೆ ಆ್ಯಾವರೇಜ್ ನೋಡಿದ್ರು ಕೂಡ 50 ಲಕ್ಷ ರೂಪಾಯಿ ಮೇಲೆ ಬರ್ತದೆ. ಇದನ್ನು ಅಡ್ರೆಸ್ ಮಾಡದೆ ಈ MP ಏನು ಮಾಡ್ತಾರೆ? ಇಲ್ಲಿ ಬ್ರಿಜೇಶ್ ಚೌಟ ಮೆಂಬರ್ ಆಫ್ ಪಾರ್ಲಿಮೆಂಟ್, ಅಲ್ಲಿ ಪಾರ್ಲಿಮೆಂಟಲ್ಲಿ ಹೋಗಿ ಅವ್ರ ಟೈಮ್ ವೇಸ್ಟ್ ಮಾಡಿಕೊಂಡು SDPI ಬಗ್ಗೆ ಮಾತಾಡ್ತಾರೆ. ನೀವು ಈ ದಕ್ಷಿಣ ಕನ್ನಡದ ಎಷ್ಟು ಗ್ರಾಮ ಪಂಚಾಯತಿಗಳಿದೆ, ಈ ಅನುದಾನ ಕಡಿತ ಆಗಿದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ? ಇದನ್ನು ಯಾಕೆ ಮಾಡ್ತಾ ಇಲ್ಲ? ಇನ್ನು 25 ಜನ MLCಗಳಿದ್ದಾರೆ ಕರ್ನಾಟಕದಲ್ಲಿ, ರೆಪ್ರೆಸೆಂಟಿಂಗ್ ಲೋಕಲ್ ಬಾಡೀಸ್. ಇವ್ರು ಯಾರು ಒಂದು ಶಬ್ದ ಎತ್ತಲಿಲ್ಲ. ಇಲ್ಲಿ ಯಾರು ಲೋಕಲ್ ಬಾಡಿ? ನಮ್ಮ ಮಂಜುನಾಥ್ ಭಂಡಾರಿ ಮತ್ತು ಕಿಶೋರ್. ಮಂಜುನಾಥ್ ಭಂಡಾರಿ ಅವರು ಕಾಂಗ್ರೆಸ್ನ ಕಾರ್ಯಾಧ್ಯಕ್ಷರು ಕೂಡ ಆಗಿದ್ದೀರಿ. ಸ್ಥಳೀಯ ಸಂಸ್ಥೆಗಳಿಂದ ನಿಮಗೆ ಗ್ರಾಮ ಪಂಚಾಯತಿಯವರು ಓಟ್ ಕೊಟ್ಟಿದ್ದಾರೆ. ಏನು ಮಾಡ್ತಾ ಇದ್ದೀರಿ ನೀವು? ಹಾಗಾಗಿ ಇದೊಂದು ಗಂಭೀರ ಸಮಸ್ಯೆ. ಹಾಗಾಗಿ ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ ಜನಪರವಾಗಿರುವಂಥ ಒಂದು ಬದ್ಧತೆ ಇರುವಂಥ ರಾಜಕೀಯ ಪಕ್ಷವಾಗಿ ಒಂದು ಆಗ್ರಹಗಳನ್ನು ಮಾಡ್ತಾ ಇದೆ. ಒಂದನೇದು, ತಕ್ಷಣ ಕೇಂದ್ರ ಸರ್ಕಾರ ಈ ಹಣವನ್ನು ಬಿಡುಗಡೆ ಮಾಡಬೇಕು. ನೀವು ಹೇಳ್ತಾ ಇರ್ಬೋದು, ಅಂದರೆ ಎಲೆಕ್ಟೆಡ್ ರೆಪ್ರೆಸೆಂಟೇಷನ್ ಇಲ್ಲ, ಅಂದರೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಇಲ್ಲ. ಆದರೆ ಗ್ರಾಮ ಪಂಚಾಯತಿನ ಇತ್ತಲ್ಲ, ಮಾರ್ಚ್ ಎಂಡ್ವರೆಗೆ ಗ್ರಾಮ ಪಂಚಾಯತಲ್ಲಿ ಚುನಾಯಿತ ಪ್ರತಿನಿಧಿಗಳಿದ್ದರು. ಆ ಪೀರಿಯಡಲ್ಲೇ ಆ್ಯಕ್ಷನ್ ಪ್ಲ್ಯಾನ್ ಆಗಿದೆ, ಆ ಪೀರಿಯಡಲ್ಲೇ ಅಪ್ರೂವ್ ಆಗಿದೆ, ಆ ಪೀರಿಯಡಲ್ಲಿ ಕೆಲಸ ಆಗಿದೆ. ಯಾಕೆ ನೀವು ಬಿಡುಗಡೆ ಮಾಡ್ತಾ ಇಲ್ಲ? ಈ ವಿಚಾರವೊಂದು ನಾವು ಕೇಂದ್ರ ಸರ್ಕಾರಕ್ಕೆ ಒಂದು ಒತ್ತಾಯ ಮಾಡ್ತಾ ಇದ್ದೀವಿ. ಕುಡಲ MRPL ಸಂಸದ ನಿರೇಟು ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ನ 135ನೇ ವರ್ಷದ ಜನ್ಮ ದಿನಾಚರಣೆ ನಡಪಾದಿರು. ಅಂಗರೆ ದೇಶದೊರ್ಮೆಡು ಸಂವಿಧಾನ ಶಿಲ್ಪಿ ಭಾರತ ರತ್ನ ಡಾಕ್ಟರ್ BR ಅಂಬೇಡ್ಕರ್ನ 135ನೇ ವರ್ಷದ ಜನ್ಮ ದಿನಾಚರಣೆ ನಡೆಸದಿದ್ದು ಕುಡಲದ MRPL ಸಂಸ್ಥೆಗಳ ಆಚರಣೆ ಮಲ್ತದೇರು. ಸಂಸ್ಥೆ ವ್ಯವಸ್ಥಾಪಕ ನಿರ್ದೇಶಕರು M ಶ್ಯಾಮ್ ಪ್ರಸಾದ್ ಕಾಮತ್,
ರಿಫೈನರಿ ನಿರ್ದೇಶಕರು ನಂದಕುಮಾರ್ ವಿ ಪಿಡ್ಲೆ, ಪಣವು ವಿಭಾಗ ನಿರ್ದೇಶಕರು ದೇವೇಂದ್ರ ಕುಮಾರ್ ಅಂಬೇಡ್ಕರ್ ಮೂರ್ತಿಗೆ ಮಾಲೆ ಪಾಡ್ದು ಮರ್ಯಾದೆ ಸಂದಾಯರು. MRPL ಸಂಸ್ಥೆಯ ಹಿರಿಯ ಕಿರಿಯ ಅಧಿಕಾರಿಗಳು ಸಂಸ್ಥೆಯ ಬೆನ್ಪುಣ ವರ್ಗದಕ್ಕಲು ಕಾರ್ಯಕ್ರಮಗಳು ಪಾಲ್ದೆ ತುಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಬೊಕ್ಕ ಸಹಾಯಕಿಯರ ಸಂಘದ ನಿಲೆಟ್ಟು ICDS 50 ಸುವರ್ಣ ಸಂಭ್ರಮ ಬೊಕ್ಕ ಜಿಲ್ಲಾ ಸಭೆ ಏಪ್ರಿಲ್ 20 ಕುಡದ ಪೂರ್ವಬನೋಡು ದೀವೊಂದುಂಡು ಸಂಘದ ಜಿಲ್ಲಾ ಗುರ್ಕಾರ್ದಿ ತಾರಾ ಬಳ್ಳಾಲ್ ಪತ್ತೇರು. ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರ ಬೊಕ್ಕ ಸಹಾಯಕಿಯರ ಸಂಘದ ಗುರ್ಕಾರ್ದಿ ತಾರಾ ಬಳ್ಳಾಳ್ ಕುಡ್ಲಾಡು ಸುದ್ದಿಕೂಟುಡು ಪಾತಿರುದು ಸಂಘದ ನಿಲೆಟ್ಟು ICDS 50 ಸುವರ್ಣ ಸಂಭ್ರಮ ಬೊಕ್ಕ ಜಿಲ್ಲಾ ಸಭೆ ಏಪ್ರಿಲ್ 20 ಕುಡ್ಲದ ಕುದ್ಮುಲ್ ರಂಗರಾವ್ ಪುರಬನೋಡು ದೀವೊಂದುಂಡು. ರಾಜ್ಯ ವಿಧಾನಸಭೆತ ಸಭಾ ಗುರ್ಕಾರ್ಯರು UT ಖಾದರ್ ಕಾರ್ಯಕ್ರಮ ಉದೀಪನ ಮಲ್ಪುವೆರು. ರಡ್ಡರೆ ಸಾರ ಜನ ಅಂಗನವಾಡಿ ಕಾರ್ಯಕರ್ತೆಯರು ಬೊಕ್ಕ ಸಹಾಯಕಿಯರು ಪಾಲ್ದೆ ತುಂಬೇರು. ಸಂಘದ ಪದಾಧಿಕಾರಲಾದಿತ್ತದ ಕೆಲಸ ಅಕೇರಿ ಆತ್ನಕ್ಲಿಗೆ ಸಮ್ಮಾನ ಮಲ್ಪುಂಡು. ಸಂಘದ ಸದಸ್ಯರಿಡಿದು ಸಾಂಸ್ಕೃತಿಕ ಕಾರ್ಯಕ್ರಮ ನಡಪೆರೆ ಉಂಡು ಎಂದು ಪಂಡೇರು. ಅಂಗನವಾಡಿ ಕಾರ್ಯಕರ್ತೆಯರು ಬೊಕ್ಕ ಸಹಾಯಕಿಯರಿಗೆ ಕನಿಷ್ಠ ವೇತನ ಜಾರಿಗೆ ಸಂಬಂಧಪಟ್ಟದು ವಿಚಾರ ಈ ತೊರ್ತುಗೆ ಕೋಟುಡು ವಿಚಾರಣೆದ ಹಂತುಡು ಉಂಡು. ಸಂಬಳ ಜಾರಿ ಮಲ್ಪೆರೆ ಒತ್ತಾಯ ಮಲ್ತದು ಮಂತ್ರಿಯರಿಗೆ ಭಿನ್ನೈತುಂಡು. ಈ ದುಂಬೆ ಈ ಬಗೆಟ್ ಪಾಕ ಪ್ರತಿಭಟನೆಯಡಿ ನಡಪಾದಿತ್ತದು ನನ್ನ ಕೋಟುದ ಆದೇಶದಂಚ ನನದ ತೀರ್ಮಾನ ದೆತನುಂಡು. ಒಂಜಿ ಈತನ ನಿಘಂಟದ ಸಂಬಳ ಜಾರಿಯವಂದೆ ಬೇತೆ ಒವ್ವೇ ಹೆಚ್ಚಿಗೆದ ಕೆಲಸ ಮಲ್ಪುಜಿಂದು ನಿರ್ಧಾರ ಮಲ್ತದನೆಂದು ಸಂಘದ ರಾಜ್ಯ ಪಣವು ಗುರ್ಕಾರ್ದಿ ವಿಶಾಲಾಕ್ಷಿ ತಿರಿಪಾದೇರ. ಸಂಘದ ಕಾರ್ಯಾಂತಿರು ಆಶಾಲತಾ, ರಾಜ್ಯ ಪ್ರತಿನಿಧಿ ಚಂದ್ರಾವತಿ, ಬಂಟ್ವಾಳ ತಾಲೂಕು ಗುರ್ಕಾರ್ದಿ ವಿಜಯವಾಣಿ, ಬೆಳ್ತಂಗಡಿ ತಾಲೂಕು ಗುರ್ಕಾರ್ದಿ ರಾಜೀವಿ ಸುದ್ದಿಕೂಟುಡಿತ್ತೀರು. ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರ ಸಂಘದ ಒಂದು ICDS ಸುವರ್ಣ ಸಂಭ್ರಮದ ಒಂದು ನಾವು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಒಂದು ಜಿಲ್ಲಾ ಸಂಘದ ಸಮಾವೇಶವನ್ನು ಕೂಡ ಇದರ ಜೊತೆಗೆ ನಾವು ಮಾಡ್ತಾ ಇದ್ದೇವೆ. ಇದರಲ್ಲಿ ನಮ್ಮ ದಿನಾಂಕ 24/2026 ಸೋಮವಾರದಂದು ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಮಂಗಳೂರು ಪುರಭವನದಲ್ಲಿ ಈ ಕಾರ್ಯಕ್ರಮವನ್ನು ನಾವು ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮಗೆ ನಮ್ಮ ಸರ್ಕಾರದ ಸಭಾಪತಿಗಳು ಹಾಗೂ ಉಸ್ತುವಾರಿ ಸಚಿವರು, ನಮ್ಮ ಇಲಾಖಾ ಮಂತ್ರಿಗಳು ಹಾಗೂ ಜಿಲ್ಲೆಯ ಎಲ್ಲ ತಾಲೂಕಿನ ಶಾಸಕರನ್ನು ನಾವು ಆಮಂತ್ರಿಸಿರುತ್ತೇವೆ. ಇದರಲ್ಲಿ ನಾವು ಸರ್ಕಾರದಲ್ಲಿ ಬೇಡಿಕೆಯನ್ನಂತೂ ನಾವು ಸ್ಟ್ರೈಕ್ ಮೂಲಕ ಮಾಡ್ತಾ ಇಲ್ಲ, ಏನು ಮಾಡುವಂತ ಇದ್ದಿಲ್ಲ. ನಾವು ಈಗಾಗಲೇ ಕೋರ್ಟಿಗೆಲ್ಲ ಹಾಕಿರುವ ಕಾರಣ ಅದನ್ನು ನಡೆಸ್ತಾ ಇಲ್ಲ. ನಮ್ಮ ಒಂದು ಮನವಿಯನ್ನು ಅವರಿಗೆ ನಾವು ನೀಡಲಿಕ್ಕಿದ್ದೇವೆ ಸಚಿವರಿಗೆ. ಹೇಳಿದ್ರೆ ನಮ್ಮ ಎಲ್ಲ ಸಚಿವರುಗಳೆಲ್ಲ ಬರೋದ್ರಿಂದ ನಮಗೆ ಒಂದು ಧೈರ್ಯ ಉಂಟು. ಎಲ್ಲ ಎರಡು ಸರ್ಕಾರದ ಮುಂದೆ ನಾವು ಒಂದು ನಮ್ಮ ಬೇಡಿಕೆ ನೀಡುವುದರಿಂದ ಎರಡು ಸರ್ಕಾರದ ಪ್ರತಿನಿಧಿಗಳು ನಮ್ಮಲ್ಲಿ ನಮ್ಗೆ ಏನಾದರೂ ಒಂದು ಭರವಸೆ ಕೊಡುವುದಲ್ಲ, ನಮ್ಮ ಒಂದು ನಾವೊಂದು ಕನಿಷ್ಠ ವೇತನ ಬೇಕಂತೇಳಿ ಬೇಡಿಕೆ ಇಟ್ಟಿದ್ದೇವಲ್ಲ, ಅದನ್ನು ಅವರು ಈ ರೀತಿಯಾದರೂ ಮಾಡಬೇಕಂತೇಳಿ ನಮ್ಮದೊಂದು ಆಸೆ. ಉಳ್ಳಾಲ ಉಳಿಯ ಮಾರ್ಗದ ವೆಂಕಸಂತಾನ ಉಪ್ಪುಗುಡ್ಡೆ ಕುಟುಂಬದ ಕಣ್ಣಲ್ಲಿಟ್ಟು ಉಪ್ಪುಗುಡ್ಡೆ ನೇಮ ನಡೆತ್ತದೆ. ಸೋಮವಾರ ಕುಟುಂಬದಾರ ಉದ್ಯಮಿ ಜನಾರ್ದನ ಅರಕುಳದಾರಿನ ಪರಕ್ಕಿದ ಕಲ್ಲುಟ್ಟಿ ಕಲ್ಕುಡ ಬೊಕ್ಕ ಪಂಜುರ್ಲಿ ದೇವರನ ಕೋಲ ನಡೆತಂದೆ. ಉಳ್ಳಾಲ ಉಳಿಯ ಮಾರ್ಗದ ವೆಂಕಸಂತಾನ ಉಪ್ಪುಗುಡ್ಡೆ ಕುಟುಂಬದ ಕಣ್ಣಲ್ಲಿಟ್ಟು ಉಪ್ಪುಗುಡ್ಡೆ ನೇಮ ನಡೆತ್ತದೆ. ಸೋಮವಾರ ಕುಟುಂಬದಾರ ಉದ್ಯಮಿ ಜನಾರ್ದನ ಅರಕುಳದಾರಿನ ಪರಕ್ಕಿದ ಕಲ್ಲುಟ್ಟಿ ಕಲ್ಕುಡ ಬೊಕ್ಕ ಪಂಜುರ್ಲಿ ದೈವಲನ ಕೋಲ ಆಚರಣೆ ಮಲ್ತಿದ್ದೇರು. ರಾತ್ರಿ ಶುರುಕು ಅಣ್ಣಪ್ಪ ಪಂಜುರ್ಲಿ ದೈವದ ಗಗ್ಗರದಿಚ್ಚಿ ನಡಪಾಯರು. ಐದು ಬೊಕ್ಕ ವೆಂಕಸಂತಾನ ಉಪ್ಪುಗುಡ್ಡೆ ಕುಟುಂಬದಾರ ಉದ್ಯಮಿ ಬೊಕ್ಕ ಅತ್ತವರ ಶ್ರೀ ಉಮಮಹೇಶ್ವರ ದೇವಸ್ಥಾನದ ಮುಕ್ತೇಸರರಾದ ಪುನಃ ಜನಾರ್ದನ ಅರಕುಳದಾರಿನ ಪರಕ್ಕಿದ ಕಲ್ಲುಟ್ಟಿ ಕಲ್ಕುಡ ಬೊಕ್ಕ ಪಂಜುರ್ಲಿ ದೈವಲಿನ ಕೋಲ ಉಳ್ಳಾಲ ಉಳಿಯದ ಉಳ್ಳಾಲ್ತಿ ಧರ್ಮರಸೇರನ ಕ್ಷೇತ್ರದ ಧರ್ಮದರ್ಶಿ ದೇವಮೂಲ್ಯಣ್ಣೆ ಈತದು ನಡೆತದೆ. ವೆಂಕಸಂತಾನ ಉಪ್ಪುಗುಡ್ಡೆ ಕುಟುಂಬದ ಹಿರಿಯರು ರಾಮಗುರಿಕಾರ, ಸಮಿತಿ ಮರ್ಯಾದಿ ಗುರುಕಾರ್ಯರು ಬಾಲಕೃಷ್ಣ ಸೇನರಬೈಲಿ, ಗುರುಕಾರ್ಯರು ರಘುನಾಥ ನೆತ್ತರಕೆರೆ, ಕಾರ್ಯಂತಿರು ಶ್ರೀಕಾಂತ್ ಉಳ್ಳಾಲ, ಪಣವ ಗುರುಕಾರ್ಯರು ಮಹೇಶ್ ಕೀರ್ತೇಶ್ವರ, ಪರಕ್ಕಿದ ಕೋಲ ಸಂದೈತ ಮಂತನ ಜನಾರ್ದನ ಅರಕುಳ, ರಮೇಶ್ ಉಪ್ಪುಗುಡ್ಡೆ, ವಿಶ್ವನಾಥ ಅರಕುಳ, ದಾಮೋದರ ಸೇನರಬೈಲಿ ಈ ಪೊರ್ತುಡಿತಿದೆ. ಕೋಲತೂದು ದೈವಲಿನ ಇಂಬುನಟುಳ್ಳೇರು. ಊರ್ದ ಸುತ್ತಮುತ್ತದ ದೈವ ಭಕ್ತಿರು ಕೋಲತು ಏರು. ಚೇತನ್ ಕಲ್ಲಡ್ಕ, ರಾಮಚಂದ್ರ ಸೇನರಬೈಲು, ಸದಾಶಿವ ಸೇನರಬೈಲು ದೈವಲಿನ ಚಾಕಿರಿಡಿತ್ತೇರು.
ಅನ್ನ ಗೊತ್ತಾದು ಐನಲಾ ಚಾಚಿನ ಮತ್ತೊಂದು ನಹಾತ ಕಾಲ ಮುಟ್ಟ ಸಂಸಾರ ರೇಖಲು ಅಂಚೆತ ಎಂಕಲ ಸಂಸಾರ ಗೊತ್ತುತ್ತಿದ್ದ ಗಂಧ ಕೊಂಡಾಡುದ ಅರಜಿ ಸತ್ಯದ ಮುಟ್ಟು ಮತ್ತೆ ಬೇಕು ವಿಚಾರ ಮತ್ತೊಂದು ಬರಡು ಒಂದು ಲೆಕ್ಕಾಚಾರ ಎಂಡವನು ಮಹಾಗಣಪತಿ ದೇವರು ನಂದಾನೆ ಮತ್ತೊಂದು ಜಲಾತದ ನೆಲ ನೃತ್ಯ ಪುಳ್ಳಾಲ್ತಿನ ಆಧಾರ ಮತ್ತೊಂದು ಅಪ್ಪೆ ದಿವಾಲ ಮಂಜೇಶ್ವರ ತಾಲೂಕು ಬಡಾಜಿ ಗ್ರಾಮದ ಅರಿಬೈಲ್ ಕಿದುಮೂಲೆ ಧೂಮಾವತಿ ಕಲ್ಲಾಲ್ದ ಗುಳಿಗ ದೈವಸ್ಥಾನಡು ಏಪ್ರಿಲ್ 20 ಸೋಮವಾರ ಕಾಂಡೆ 10 ಗಂಟೆಗೂ ಜುಮಾದಿ ಬುಕ್ಕ ಕಲ್ಲಾಲ್ದ ಗುಳಿಗ ದೈವಲಿನ ಪಿರ ಪ್ರತಿಷ್ಠೆ ಬ್ರಹ್ಮಕಲಶ ನಡಕೊಂಡು ಆನಿ ಮಧ್ಯಾಹ್ನ ಪದ್ರಾಡೆಕ್ ಧಾರ್ಮಿಕ ಸಭೆ ಬಯ್ಯ ಐನೆಕ್ ಜುಮಾದಿ ದೈವದ ಭಂಡಾರ ಜತದು 21 ಕಾಂಡೆ ಎಣ್ಮರೆಕ್ ಜುಮಾದಿ ದೈವದ ನೇಮ ಬಯ್ಯ 3 ಗಂಟೆಗೆ ಕಲ್ಲಾಲ್ದ ಗುಳಿಗ ದೈವದ ಕೋಲ ನಡಕೊಂಡು ಪಿರ ಪ್ರತಿಷ್ಠೆ ಬ್ರಹ್ಮಕಲಶದಲ್ಲಿ ಕೊಡು 14 ಐತಾರ ಬಯ್ಯ 3 ಗಂಟೆಗೆ ಕಡಂಬಾರ ದೇವಸ್ಥಾನದ ಪುದೆ ಕಾಣಿಕೆ ಮೆರವಣಿಗೆ ನಡಪೆರ ಉಂಡು ಕ್ಷೇತ್ರದ ಪ್ರಕಟಣೆ ತಿರಿಪಾದಿರು ಇಡಗಿನಿಂದ ನಮ್ಮ ಕುಡ್ಲ ತುಳು ವಾರ್ತೆಯಲ್ಲಿ ಮುಗಿಂಡು ಸೋಲ್ಮೇಲು